ವಿಟ್ಲ ಕೊಲ್ನಾಡು ಗ್ರಾಮಕ್ಕೆ 70 ಕೋಟಿಗಿಂತಲೂ ಅಧಿಕ ಅನುದಾನವನ್ನು ಒದಗಿಸಿಕೊಟ್ಟ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಅವರನ್ನ ಸಾಲೆತ್ತೂರಿನ ಸಭಾಭವನದಲ್ಲಿ ಕೊಲ್ನಾಡು ನಾಗರಿಕರ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಾಗೂ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ಸಮಾರಂಭ ನಡೆಯಿತು. ಕೊಲ್ನಾಡು ಗ್ರಾಮ ಪಂಚಾಯತ್ ಕಚೇರಿಯಿಂದ ತೆರೆದ ವಾಹನದಲ್ಲಿ ಸಚಿವರನ್ನ ಮೆರವಣಿಗೆಯ ಮೂಲಕ ಸಾಲೆತ್ತೂರು ಮೈದಾನಕ್ಕೆ ಕರೆತರಲಾಯಿತು. ನಾಗರಿಕರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವ ರಮಾನಾಥ್ ರೈ ಅವರು 6 ಬಾರಿ ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೇನೆ ಅನ್ನುವ ತೃಪ್ತಿ ನನಗಿದೆ. ಜನರು ಸಹ ನನ್ನ ಕರ್ತವ್ಯವನ್ನ ಮನಗಂಡಿದ್ದಾರೆ ಎನ್ನುವ ಭರವಸೆ ಇದೆ. ನನ್ನ ಮೂಲಕ ಆದ ಕೆಲಸವನ್ನ ನಾನೇ ಮಾಡಿದ್ದೇನೆ ಎಂದು ಹೇಳುವ ಎದೆಗಾರಿಕೆ ನನ್ನಲ್ಲಿದೆ. ಆದರೆ ಬೇರೆ ಯಾರೂ ಮಾಡಿದ ಕೆಲಸವನ್ನ ನಾನು ಮಾಡಿದ್ದು ಎಂದು ರಾಜಕೀಯ ದುರುದ್ದೇಶದಿಂದ ಜನರಿಗೆ ಸುಳ್ಳು ಹೇಳುವ ದುಸ್ಥಿತಿ ಬಂದಿಲ್ಲ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್ ಕೊಲ್ನಾಡು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು, ಸಾಲೆತ್ತೂರು ಚರ್ಚ್ ಧರ್ಮಗುರು ಹೆನ್ರಿ ಡಿಸೋಸಾ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ತಾಲೂಕು ಪಂಚಾಯತ್ ಸದಸ್ಯ ಕುಲ್ಯಾರು ನಾರಾಯಣ್ ಶೆಟ್ಟಿ, ರೇಖದಾಸ್ ಶೆಟ್ಟಿ, ಕೊಲ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಯಮುನಾ ಲಕ್ಷ್ಮಣಗೌಡ, ಮಾಜಿ ಸದಸ್ಯರುಗಳಾದ ಮಾಧವ ಮಾವಿ, ಸಾಮಾಜಿಕ ಕಾರ್ಯಕರ್ತ ಕಿಯೂರು ನಾರಾಯಣ್ ಭಟ್, ದೇವಿಕಾ ಆರ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.